ಅಪರೂಪದ ಹೃದಯ ಶಸ್ತ್ರಚಿಕಿತ್ಸೆಯ ಮೂಲಕ ವೃದ್ಧ ರೋಗಿಯೊಬ್ಬರಿಗೆ ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಹೃದಯ ಧಮನಿಯ ಬ್ಲಾಕ್ಗಳನ್ನು ಆಂಜಿಯೋಪ್ಲಾಸ್ಟಿ ಮತ್ತು ಟ್ರಾನ್ಸ್ ಕ್ಯಾಥಿಟರ್ ಆರ್ಟಿಕ್ ವಾಲ್ವ್ ಇಂಪ್ಲಾಂಟೇಷನ್ ಮೂಲಕ ತೆರವುಗೊಳಿಸಿ ಮಹತ್ವದ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಹೇಳಿದರು. ಈ ಕುರಿತು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 70 ವರ್ಷದ ಗೋವಾ ನಿವಾಸಿ ಅಹಮದ್ ಖಾನ್ ಎಂಬುವರು ರಕ್ತಧಮನಿಯಲ್ಲಿ ಅನೇಕ ಬ್ಲಾಕ್ಗಳನ್ನು ಹೊಂದಿರುವ ಎದೆನೋವು, ಉಸಿರಾಟದ ತೊಂದರೆ ಮತ್ತು ಹೃದಯ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಇಂಡಿಯಾನಾ ಆಸ್ಪತ್ರೆಯನ್ನ ಸಂಪರ್ಕಿಸಿದ್ರು. ಅವರು ಈ ಮೊದಲು ಅನೇಕ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಅಲೆದಾಡಿದ್ರು. ಆದರೆ ಈ ಹಿಂದೆ ಬ್ಲಾಕ್ಗಳನ್ನು ತೆಗೆದುಹಾಕಲು 2 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರಿಂದ ಅಲ್ಲಿನ ವೈದ್ಯರು ಹಿಂಜರಿದ ಕಾರಣ ಇಂಡಿಯಾನಾ ಆಸ್ಪತ್ರೆಗೆ ಆಗಮಿಸಿದ್ದರು ಎಂದು ಡಾಕ್ಟರ್ ಯೂಸುಫ್ ಕುಂಬ್ಳೆ ಹೇಳಿದರು. ಅವರು ಈ ಹಿಂದೆ ಕವಾಟಗಳನ್ನು ಬದಲಾಯಿಸಲು ಹಾಗೂ ಹೃದಯದಲ್ಲಿನ ಬ್ಲಾಕ್ ತೆಗೆಯಲು 2 ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಹಾಗಾಗಿ ಮತ್ತೆರಡು ಶಸ್ತ್ರಚಿಕಿತ್ಸೆಯನ್ನು ನಡೆಸುವುದು ಸವಾಲಿನ ಕೆಲಸವಾಗಿತ್ತು. ಹಾಗಿದ್ರೂ 1 ಗಂಟೆಯ ಅವಧಿಯಲ್ಲಿ ಲೋಕಲ್ ಅನಸ್ತೇಶಿಯಾ ನೀಡಿ ಚಿಕಿತ್ಸೆಯನ್ನ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಅವರ ಧಮನಿಯ ಬ್ಲಾಕ್ಗಳನ್ನು ಆಂಜಿಯೋಪ್ಲಾಸ್ಟಿ ಮೂಲಕ ಹಾಗೂ ಟ್ರಾನ್ಸ್ ಕ್ಯಾಥಿಟರ್ ಮಹಾಪಧಮನಿಯ ಕವಾಟದ ಬದಲಿ ಇಂಪ್ಲಾಂಟೇಷನ್ ಮೂಲಕ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಐಸಿಯುನಲ್ಲಿ 24 ಗಂಟೆ ನಿಗಾವಹಿಸಿ 2.5 ದಿನದ ಬಳಿಕ ಬಿಡುಗಡೆ ಮಾಡಲಾಯಿತು. ಪ್ರಸ್ತುತ ಅವರು ಆರೋಗ್ಯದಿಂದಿದ್ದಾರೆ ಎಂದವರು ವಿವರಿಸಿದರು. ಈ ಪೇಷಂಟ್ ಏನಂದ್ರೆ ಬಹಳ ಹೈ ರಿಸ್ಕ್ ಕಾಂಪ್ಲಿಕೇಶನ್ ಇದ್ದ ಪೇಷಂಟ್ ಇದು. ಯಾಕಂದ್ರೆ ಈ ಪೇಷಂಟ್ಗೆ ಮೊದಲು ಒಂದ್ಸಲ ಹಾರ್ಟ್ ಓಪನ್ ಸರ್ಜರಿ ಆಗಿದೆ, ಬೈಪಾಸ್ ಸರ್ಜರಿ. ಮತ್ತೆ ಹಾರ್ಟಲ್ಲಿ ಬೇರೆ ಒಂದು ವಾಲ್ವ್, ಮೈಟ್ರಲ್ ವಾಲ್ವ್ ಅನ್ನೊಂದು ವಾಲ್ವ್ ಉಂಟು. ಆ ವಾಲ್ವ್ ಹಾಳಾಗಿತ್ತು ಒಂದು 10 ವರ್ಷ ಮುಂಚೆ. ಅದು ಕೂಡ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಅದು ಕೂಡ ಚೇಂಜ್ ಮಾಡಿ. ಈಗ ಪೇಷಂಟ್ ಬರುವಾಗ ಈ ಅಯೋಟಿಕ್ ವಾಲ್ವ್ ಹಾಳಾಗಿದೆ, ಜೊತೆಗೆ ಅವರಿಗೆ ಬೈಪಾಸ್ ಸರ್ಜರಿ ಮಾಡಿದಲ್ಲ ಆ ಜಾಗದಲ್ಲಿ ಪುನಃ ಬ್ಲಾಕ್ ಬಂದಿದೆ. ಇದು ವೆರಿ ಹೈ ಕಾಂಪ್ಲಿಕೇಟೆಡ್ ಕೇಸ್. ಪೇಷಂಟ್ ಈಸ್ ಫ್ರಮ್ ಗೋವಾ. ಅಲ್ಲಿ ಮತ್ತೆ ಅವರು ಬೆಂಗಳೂರಲ್ಲಿ ಹೋಗಿ ಎಲ್ಲರೂ ಅದು ರಿಜೆಕ್ಟ್ ಮಾಡಿದೆ ಕೇಸ್. ಎಲ್ಲರೂ ಹೇಳಿದ ಇದಕ್ಕೆ ಈ ಕೇಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದ್ಸಲ ಆಪ್ರೇಷನ್ ಆಯಿತು, 2ನೇದು ಒಂದು ವಾಲ್ವ್ ಚೇಂಜ್ ಆಯಿತು, 3ನೇದು ಪುನಃ ಬ್ಲಾಕ್ ತೆಗಿಬೇಕಾಗುತ್ತೆ, 4ನೇದು ಈ ಅಯೋಟಿಕ್ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಇದಕ್ಕೆ ಮತ್ತೆ ಪುನಃ ಸೆಕೆಂಡ್ ಆಪ್ರೇಷನ್ ಮಾಡಬೇಕು, ಅದು ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಮಾಡಿದೆ ಭಾಳ ಕಡೆ. ಅವರು ಮತ್ತೆ ಮಂಗಳೂರಲ್ಲಿ ಹೋದ್ರೆಲ್ಲ ಸರಿ ಆಗುತ್ತೆ ಅಂತ ಹೇಳಿ ಅವರು ಮಂಗಳೂರಿಗೆ ಬಂದು ಇಲ್ಲಿ ಇಂಡಿಯಾನಾ ಹಾಸ್ಪಿಟಲ್ಗೆ ಬಂದ ನಂತರ ನಾವು ಅನಲೈಸ್ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದು ರಿಸ್ಕ್ ಉಂಟು, ಆದರೂ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದೆ. ಈಗ ನಾವು ಸಕ್ಸಸ್ಫುಲ್ ಆಗಿ 2 ವಾರ ಮುಂಚೆ ಈ ಆಪರೇಷನ್ ಮಾಡಿದ್ವಿ. ಹೇಗೆ ಮಾಡಿದೆ ಅಂದರೆ ನಾವು ಆಂಜಿಯೋಪ್ಲಾಸ್ಟಿ ಮಾಡೋದಿಲ್ಲ, ಅದೇ ಥರ ಬ್ಲಾಕ್ ತೆಗೆದಿದ್ದೆ ಆಂಜಿಯೋಪ್ಲಾಸ್ಟಿ ಮಾಡಿ, ಆಮೇಲೆ ಬೇರೆ ಒಂದು ವೈರ್ ಹಾಕಿ ಈ ಅಯೋಟಿಕ್ ವಾಲ್ವ್ ಮೊದಲದ ವಾಲ್ವ್ ಮೇಲೆ ಬೇರೆ ಒಂದು ವಾಲ್ವ್ ಫಿಕ್ಸ್ ಮಾಡಿದ್ವಿ. ಈ ನಾರ್ಮಲಿ ಈ ಆಂಜಿಯೋಪ್ಲಾಸ್ಟಿ ಅಂದರೆ ಅದರೊಳಗೆ ನಾವು ಸ್ಟೆಂಟ್ ಹಾಕ್ತೀವಲ್ಲ, ಅದಕ್ಕೊಂದು 3 ಮಿಲಿಮೀಟ್ರ್ ಡಯಾಮೀಟರ್ ಇರ್ತದೆ, ಅಷ್ಟು ಸಣ್ಣದು, ಅದು ಹೋಗ್ಲಿಕ್ಕೆಲ್ಲ ಈಸಿ ಆಗ್ತದೆ. ಇದಂದರೆ 26 ಮಿಲಿಮೀಟ್ರ್ ಇರ್ತದೆ, 3 ಮಿಲಿಮೀಟ್ರಿಗೆ ಬದಲು 26 ಮಿಲಿಮೀಟ್ರ್. 26 ಮಿಲಿಮೀಟ್ರ್ ಅಂದರೆ ಸುಮಾರು ಇಷ್ಟ ಆಯಿತು ಡಯಾಮೀಟರ್. ಅದು ಇಷ್ಟು ಸಣ್ಣ ರತ್ನಾಳದಲ್ಲಿ ಹೋಗಿ ಹಾರ್ಟ್ ವಾಲ್ವ್ ಆ ಪೊಸಿಷನಲ್ಲಿ ನಾವು ರೇಡಿಯಾಲಜಿಯಲ್ಲಿ ನೋಡಿ ಮತ್ತೆ ಅದು ಫಿಕ್ಸ್ ಮಾಡ್ತೀವಿ. ಅದೊಂದು ಭಾಳ ಸಕ್ಸಸ್ಫುಲ್ ಆಗಿ ಮಾಡಿ ಪೇಷಂಟ್ ಭಾಳ ಚೆನ್ನಾಗಿದೆ. ಒಂದು 3 ದಿನ ಒಳಗೆ ಪೇಷಂಟ್ ಡಿಸ್ಚಾರ್ಜ್ ಆಗಿದೆ. ದ್ಯಾಟ್ ಈಸ್ ಒನ್ ಆಫ್ ದ ಗ್ರೇಟ್ ಅಚೀವ್ಮೆಂಟ್ ಆಫ್ ಮ್ಯಾಂಗ್ಳೂರ್ ಮೆಡಿಕಲ್ ಫೀಲ್ಡ್. ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯಚಂದ್ರ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.